ಸ್ಫೋಟ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ರಾಘವೇಂದ್ರ ಕಾಂಚನ್ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಪಡೆದಿದ್ದು, ಇದನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಭರತ್ ಕುಟುಂಬಸ್ಥರು ಮನವಿಯನ್ನ ಸಲ್ಲಿಸಿದ್ದು, ಇದನ್ನು ಪುರಸ್ಕರಿಸಿರುವ ನ್ಯಾಯಾಲಯ ಜಾಮೀನು ವಜಾ ಮಾಡಿ ಆರೋಪಿಯನ್ನ ಬಂಧಿಸಲು ಸೂಚಿಸಿರುತ್ತದೆ. ಆದರೆ ಉಡುಪಿಯ ವರಿಷ್ಠಾಧಿಕಾರಿಗಳಿಗೆ ಯಾವುದೇ ದಾಖಲೆ ನೀಡಿದ್ರೂ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಆರೋಪಿಸಿರುವ ಕುಟುಂಬಸ್ಥರು ಫೆಬ್ರವರಿ 7ರ ಒಳಗಾಗಿ ಆರೋಪಿಯನ್ನ ಬಂಧಿಸದಿದ್ದಲ್ಲಿ ಎಸ್ಪಿ ಕಚೇರಿ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಭರತ್ ಹಾಗೂ ಆತನ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭರತ್ ಕುಟುಂಬಸ್ಥರು ಸ್ಥಳೀಯ ರಾಜಕಾರಣಿಯ ಒತ್ತಡಕ್ಕೆ ಮಣಿದು ಆರೋಪಿಯನ್ನ ಬಂಧಿಸಲು ವಿಳಂಬ ಮಾಡುತ್ತಿದ್ದಾರೆ. ಪೊಲೀಸರು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಬೇಕು, ಇಲ್ಲದಿದ್ದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗ ನಿಂದನೆ ದೂರು ದಾಖಲು ಮಾಡಲಾಗುವುದೆಂದು ಹೇಳಿದರು. ಪ್ರಮುಖ ಆರೋಪಿಗಳಾದ ತುಂಬಾ 3-4 ಜನ ಆರೋಪಿಗಳು ಇವಾಗಲೇ ಬೇರೆಯನ್ನು ತಗೊಂಡು ಹೊರಗೆ ಬಂದಿರುತ್ತಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಯಗಳಿಸಿರುತ್ತಾರೆ. ಇದಕ್ಕಾಗಿ ಅವನು ತಲೆಮರೆಸಿಕೊಂಡು ಇಂದಿಗೆ ಒಂದು ವಾರ ಆಗ್ತಾ ಬಂತು. ಇನ್ನು ಪೊಲೀಸರ ಅಧಿಕಾರಿಗಳು ಅವನನ್ನು ಹಿಡಿಯಲಿಕ್ಕೆ